ಹಲೋ ಗಾಯ್ಸ್, ನಾನು ನಿಮ್ಮ ಡ್ರ್ಯಾಗನ್ ಕೇಸ್ ಗೇಮಿಂಗ್ ಮಾತಾಡ್ತಿದ್ದೀನಿ. ಈ ವಿಡಿಯೋದಾಗ ಏನಪ್ಪ ನೋಡ್ತಿದ್ದೆ ಅಂದರೆ ರ್ಯಾಂಕ್ ಪುಷ್ ಮಾಡ್ತಾ ಇರೋದು. ನನ್ನ ಜೊತೆ ಯಾರ್ಯಾರು ಸಪೋರ್ಟ್ ಆಡ್ತಾರಂದರೆ GS, ಆಮೇಲೆ ಇನ್ನೂ ಇಬ್ಬರು ರಾಜೇಶ್ ಅಂತ ಇದ್ದಾರೆ, ಇನ್ನೊಬ್ಬರು ನಂಬರ್ 3 ಅವ್ರು ಗೊತ್ತಿಲ್ಲ, ನಮ್ಮದು ಡ್ರ್ಯಾಗನ್ ವೇಯನ್ ಅವರು ಅನ್ನೋ. ಸರಿ, ಈ ಮ್ಯಾಚು ರ್ಯಾಂಕ್ ಪುಯ್ಯ ಮಾಡೋಕ್ಕಂತ ಬಂದಿದ್ದೀರಿ. ಯಾಕಂದರೆ ಸರ್ವೆ ಅಲ್ಲ, ತುಂಬ ಸ್ಕೋರ್ ಎಕ್ಸಿದೆ. ಯಾಕಂದರೆ ನಂದು ವಿಡಿಯೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೊಬೈಲು ಹೆಂಗೆ ಸ್ಟೆಕ್ ಆಗುತ್ತೆ ಮಾತ್ರ ಈ ವಿಡಿಯೋನ ನೋಡಿರಿ. ಯಾಕಂದರೆ ತುಂಬ ಸ್ಟೆಕ್ ಆಯಿತು, ಆದ್ರೂ ನಾನು ಅರ್ಧ ನಿಲ್ಲಿಸಿ ಮಾಡಿದ್ದೀನಿ ವಿಡಿಯೋನ. ನನ್ನ ಕೈಯಾಗ ಆಗಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಇದು ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಯಿತು ನಂಗೆ. ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ಕೊಳೋಣ ಅಂತ ಅದು ಅರ್ಧ ವಿಡಿಯೋ ಕಟ್ ಮಾಡ್ಕೊಂಡು ಒಂದು ಕಿಲ್ ಹೊಡೆಯೋಕ್ಕಾಗಿಲ್ಲ ಫ್ರೆಂಡ್ಸ್. ಲಾಸ್ಟ್ ಗಂಟ ಒಂದು ಕಿಲ್ ಮುಟ್ಟೋಕ್ಕಾಗಿಲ್ಲ ನನ್ನ ಕೈಯಾಗ. ಲಾಸ್ಟಾಗ ಅವ್ರಿಗಂದ ಈ ಥರ ನಾನು ಒಂದು ಕಿಲ್ ಹೊಡೆದಿಲ್ಲ ನೋಡಿದ್ರೆ, ಎಷ್ಟಾದಂದ್ರೆ 11 ಆಗುತ್ತೆ ಅಷ್ಟೇ. ನಾನು ಎಷ್ಟು ಕಿಲ್ ಹೊಡೆದ್ರೂ 11 ಪ್ಲೇಸ್ ಆಗೋದು ಅಂತಂದೆ. ಸರ್, ಒಂದು ಕಿಲ್ ನಾನು ಎತ್ಕೊತೀನಿ, ಸಿಕ್ಕಿದೆಲ್ಲ ನೀವು ಇದು ಮಾಡ್ಕೊಡ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಲಾಸ್ಟಲ್ಲಿ ಕಿಲ್ ಬಿಡ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ. ಆಮೇಲೆ ಅವರು ಎಷ್ಟು ನೋಡ್ಕೊಂಡ್ರು ಸ್ಕ್ವಾಡ್ನ ನನ್ನ ಕೈಯಾಗ ನೋಡೋಕ್ಕಾಗಿಲ್ಲ. ಯಾಕಂದ್ರೆ ಮೊಬೈಲ್ ಸಾಕಾದಾಗ ನಾನು ವೀಡಿಯೋ ಮಾಡ್ತೀನಿ, ನನ್ನ ಕೈಯಾಗ ಆಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ನಾನು ಸುಮ್ಮನೆ ಪಾಡ್ಕೊಂಡು ಸರ್ವೆ ಮಾಡ್ಕೊಂಡು ಸುಮ್ಮನೆ ಆಡ್ತಾಯಿದ್ದೆ. ನಾನು ಎನಿಮಿ ಹೊಡ್ಯಕ್ಕೆ ಹೋದ್ರೆ ಎಲ್ಲೆಲ್ಲೋ ಬೀಳ್ತವೆ ಏಟ್ಗಳು ನೋಡಿದ್ರೆ, ಎಲ್ಲೆಲ್ಲೂ ಹೊಡಿತೀನಿ. ಅದೇನು ಮಾಡೋಕ್ಕಾಗುತ್ತೆ, ಎಷ್ಟು ದಿನ ವೀಡಿಯೋ ನಂಗೆ ಇದಾಗಲ್ಲ, ಯಾಕಂತ ವೀಡಿಯೋ ಮಾಡಿ ಜಲ್ದಿ ಆಗ್ತಾಯಿದ್ದೀನಿ. ಇದು ಹೊಸ ಮೊಬೈಲ್ ತೊಗೊಬೇಕು, ಅವಾಗ ಬೇಕಂದರೆ ವೀಡಿಯೋ ದಿನ ಬರುತ್ತೆ, ಮಿಸ್ ಆಗಲ್ಲ ಕರೆಕ್ಟಾಗ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಲೈಕ್ ಮಾಡಿ, ಶೇರ್ ಮಾಡ್ತೀವಿ, ಓಕೆನಾ? ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ರ್ಯಾಂಕ್ ಹೆಂಗೆ ಖುಷಿ ಆಗುತ್ತೆ ಕೂಡ ಸ್ವಲ್ಪ ನಿಮ್ಗೆ ಇದು ಇದಾಗುತ್ತೆ ಅಂತಲೇ ಈ ವಿಡಿಯೋ ಮಾಡಿರೋದು. ಅಷ್ಟು ಏನಿಲ್ಲ. ಅವ್ರು ನೋಡಿದ್ರೆ ರಾಜೇಶ್ ಅವರು ಹೊಡಿತಾನೆ ಅವರು ಎಲ್ಲಿ ಹೊಡಿತಾರೋ ಗೊತ್ತಿಲ್ಲ. ಒಟ್ನಾಗ ನಾವು ಹುಡುಕ್ತಾ ಇದ್ದೆ, ಸಿಕ್ಕಿಲ್ಲ. ಮೇಲೆ ಹಾಕ್ಬಿಟ್ಟು ಹೆಂಗೆ ನೋಡಿದ್ರೆ ಒಂದು ಟೀಮ್ ಇತ್ತು, ನಂದೇ ನಮ್ಗೆ ಹೊಡೆದ್ಬಿಟ್ರು, ಒಂದು ಏಟ್ ಹಾಕಿದ್ರು. ಸೇಫ್ ಗ್ಲೋಬಲ್ ಹಾಕೊಂಡು ಪುಷ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ರಾಜನ್ ಹೋದ ಮುಂದಕ್ಕೆ ಬನ್ರಿ ಬ್ರೋ ಪುಷ್ ಮಾಡ್ಕೊಂಡು ಹೋಗ್ಬಿಡೋಣ ಸೇಫ್ ಅಂತಂದು ತುಂಬ ಜನ ಹೆಂಗಿದೆ. ನಾನು ಅಂದೇ ನೋಡ್ಕೊತೀನಿ ಯಾರನ್ನ ಹೋಗೋಣ ಅಂತಂದೆ. ಬೇಡ ಬ್ರೋ ಬಂದ್ಬಿಡ್ರಿ ಅಂತ ಅಂದ್ಬಿಟ್ಟು ಅವರೊಂದು ಸರಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟಾಗ. ಆಮೇಲೆ ಇನ್ನು ನೋಡಿದೆ ಇನ್ನೂ 2 ಮಾರ್ಕ್ ಬಂತು, ಆದ್ರೆ ನೋಡಿದೆ ಎನ್ನಿನೇ ಇಲ್ಲ ಅಂತ ನಾನು ಹೋಗ್ಬಿಟ್ಟೆ ಪಾಡ್ಕೊಂಡು. ಸೇಫ್ ಝೋನ್ ತಾನು ಮುಖ್ಯ ಅಂತ ಸೇಫ್ ಝೋನ್ಗೆ ಹೋಗ್ಬಿಟ್ಟೆ. ನಾನು ಪಾಡ್ಕೊಂಡು ಸೇಫ್ ಝೋನ್ಗೆ ಹೋದ್ರೆ ಆಮೇಲೆ ಅದು ನೋಡಿದ್ರೆ ಸಾಕಾದ ಎಣ್ಣೆ ಇತ್ತು. ಅದು ಎಲ್ಲಿಂದ ಹೋಗ್ತಾರೆ ನೋಡಿ ಚಿಕ್ಕನಾಗ ಅಲ್ಲಿ ಒಬ್ಬರು ಡೌನ್ ಮಾಡ್ತೀನಿ. ಎಷ್ಟು ಬುಲೆಟ್ ಹೊಡಿದ್ದೀನಿ ನೋಡಿ ಅವಾಗ. ಇಬ್ಬರು ಬೀಳ್ತದ ಒಬ್ಬರು ಬೀಳ್ತದ ಗೊತ್ತಿಲ್ಲ, ಆದರೆ ಡೌನ್ ಆಗ್ತಾನೆ ಅವ್ನಿಗೆ ರಿಲೇ ಮಾಡ್ತಿರ್ತಾನೆ ನೋಡಿರಿ, ಡೌನ್ ಆಗ್ತಾನೆ. ಆದರೆ ಡ್ಯಾಮೇಜ್ ಕೊಡ್ತಾನೆ ಇದ್ದೀನಿ, ಆ ಟೈಮಾಗಿ ರೀಲೋಡ್ ಆಗ್ಬಿಡ್ತು, ಅದೇ ಬಿಡ್ತಾರೆ. ಆಮೇಲೆ ಬಿಟ್ಬಿಟ್ಟು ಹೊಡ್ಕೊಂಡ್ರೆ ಹೋದ್ರೆ ಚಿಲ್ಲು ಮಾರೆ ಆಮೇಲೆ ನಾನು ಮಾಡ್ಕೊಂಡು ಮುಂದೋಗ್ತದೆ. ಆದರೆ ಮೊಬೈಲ್ ಸಾಕಾದಷ್ಟೇ ಆಗ್ತಿತ್ತು. ಮೇಲೆ ಎಮ್ಮಿ ಇದ್ರು, ನಮ್ಮ ಟೀಮನ್ನು ಒಬ್ಬರು ಕಸ್ಬಿಟ್ಟು ಮೇಲೆ ಹೋಗಿ ರಶಾಕ್ ಅಂತ GS ಅವರಿಂದ ಹೋದ್ನು. GS ಹೋಗಿ ಪುಷ್ ಮಾಡ್ತಾಯಿದ್ವಿ. GS ಹೊಡೆದ್ಬಿಡ್ತಾನೆ ಒಬ್ಬನ, ನಾನು ಅವ್ರಿಂದನೇ ಹೋಗ್ತಾ ಇರ್ತೀನಿ. ಯಾಕಂದರೆ ನಾನು ಆರಾಮಾಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಆರಾಮಾಗಿ ಹಿಂದೆ ಹೋಗ್ತಿದ್ದೆ. GS ನೋಡೋ ಅಷ್ಟೊತ್ಕೊಂಡು ಬ್ಲಾಕ್ ಮಾಡಿ ಮುಗಿಸ್ತೀನಿ. ಒಂದು ಟೀಮ ಎತ್ಕೊಂಡ್ಬಿಟ್ಟು ನಾನು ಆಮೇಲೆ ಅಷ್ಟೊಂದು ಬಂದು ನೋಡೋಷ್ಟಕ್ಕಾಗಿಲ್ಲ, ಸಾಕಷ್ಟಕ್ಕಾಯ್ತು. ಆಮೇಲೆ ಇಲ್ಲೇ ಈಗ ಎನಿಮಿ ನಾನು ನೋಡಿದ್ರೆ ಆ ಕಡೆ ಹೋಗ್ಬಿಟ್ಟೆ. ನಾನು ಸರಿ ಹೋದರೆ ಹೋಗಿ ಅಂತ ಅನ್ಕೊಂಡು ಮುಂದೆ ಪುಷ್ ಮಾಡ್ಕೊಂಬಿಟ್ಟೆ ಇಲ್ಲೇ ಕಡೆ. ಆಮೇಲೆ ಇಲ್ಲೇ ನಾನು ಎನಿಮಿ ಇರ್ತಾನ ಅಂತ ಬಿಟ್ಟೆ. ಇಲ್ಲ ಡೌನ್ ಮಾಡಿರೋರಲ್ಲ, ನಾವು ಹೊಡಿತಾ ಇದ್ದೀವಿ, ಡ್ಯಾಮೇಜ್ ತೊಗೊತಾ ಇದ್ದೀನಿ. ಆಮೇಲೆ ಬಿಟ್ಟರೆ ಅಂತ ಅಂದ್ಬಿಟ್ಟು ಎನಿಮಿ ಅಲ್ಲಿ ಒಬ್ಬ ನೋಡಿದ್ನಪ್ಪ. ಸರಿ ನಾನು ನೋಡ್ಕೊಂಡ್ಬಿಡ್ತೀನಿ ಬಿಡ್ರಿ ಅಂತ ಅಂದ್ಬಿಟ್ಟು ಅವ್ರಿಂದ ಬಿಡ್ರಿ ಬ್ರೋ ನಾವು ನೋಡ್ಕೊಳ್ತೀನಿ, ಮೊಬೈಲ್ ಸ್ಟೆಕ್ ಆಗ್ತದಲ್ಲ ಬಿಡ್ರಿ ಅಂತಂದು ಡ್ಯಾಮೇಜ್ ಕೊಡ್ತೀನಿ ನಾನು. ಸರಿ ಬ್ರೋ ನೀವು ಡ್ಯಾಮೇಜ್ ಕೊಡಿ, ನಾವು ಕಿಲ್ ಹೊಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಾನು ಪುಷ್ ಮಾಡಿಕೊಂಡೆ. ಯಾಕಂದರೆ ಮೊಬೈಲ್ ಹ್ಯಾಂಗ್ ಆಗ್ತಿತ್ತು ಅಂತ ಅವ್ರಿಗೂ ಗೊತ್ತು, GSಗೂ ಗೊತ್ತು, ಗಣೇಶನ್ಗೂ ಗೊತ್ತು. ಅವ್ರಂತ ಇನ್ನೂ ವೀಡಿಯೋ ಮಾಡೋದು ಬೇಡ, ಯಾಕೋ ನಾವು ಮಾಡ್ತೀವಿ ಅಂತಂದರೆ ಎಲ್ಲರೂ ಮಾಡಬೇಕಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದು. ಆಮೇಲೆ ಒಂದು ಕಿಲ್ ಆಯಿತು, ಖುಷಿ ಬಿದ್ದೆ. ಒಂದೇ ಒಂದು ಕಿಲ್ ತಾನೆ, ಆವಾಗ 12 ಕಿಲ್ ಹೊಡೆದೆ. 12 ಕಿಲ್ಗೆ 10+ ಅಷ್ಟೇ ನಾನು. ಅದು ಮ್ಯಾಚು ಇದು ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಮುಂದೆ ಪುಷ್ ಮಾಡ್ಕೊಂಡು ಹೋಗ್ತಾನೆ ಇದ್ರಿ, ಅಲ್ಲಿ ನೋಡಿದೆ. ಆಮೇಲೆ ನಾನು ಹೊಡಿಲ್ಲ ಅಂತಿದ್ದೆ. ಸರಿ ನಾನು ಆಗ ಹೊಡಿದೆ, ಇಲ್ಲ ಬಿಟ್ಬಿಡ್ರಿ ಅಂತಂದೆ. ಸರಿ ಅಂತ ಅಂದ್ಬಿಟ್ಟು ಆ ಕಿಲ್ ನಾನು ಹೊಡೆದಿಲ್ಲ. ಅವ್ರಿಗೆ ಅಂದ್ಬಿಟ್ಟೆ ನೀವು ಹೊಡ್ಕೊಂಡ್ರಿ ಬ್ರೋ, ನನಗೇನು ಕಿಲ್ ಬೇಡ ಅಂತ ಅಂದ್ಬಿಟ್ಟು ನಾನು ಪಾಡ್ಕೊಂಡು ನಾನು ಇದು ಮಾಡ್ಕೊಂಬಿಟ್ಟೆ. ಆರಾಮಾಗಿ ಹೊಡಿದೆ, ನನಗೇನಿದ್ದಿಲ್ಲ, ಕಿಲ್ ಏನು ಟೆನ್ಷನ್ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಆರಾಮಾಗಿದ್ಬಿಟ್ಟೆ. ಆಮೇಲೆ ರಾಜೇಶ್ ಅವರು ಕಿಲ್ ಹೊಡೆದ್ಬಿಡ್ತಾರೆ. ಅವ್ರು ಕಿಲ್ ಹೊಡೆದ್ಬಿಟ್ಟು ಮ್ಯಾಚ್ ಬುಯ್ಯ. ಸರ್ವೆ ಆಡಬೇಕಂದ್ರೆ ಹೆಂಗಂದ್ರೆ 3 ಜನ ಆಪೋನೆಂಟ್ ಯಾವಾಗಿದ್ರೂ ಟೀಮ್ ಇದ್ದೇ ಇರಬೇಕು ಗಾಯ್ಸ್. ಸರಿನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಓಕೆನಾ ಗಾಯ್ಸ್? ಮಾಡಿದ್ರೀಗ ಬೆಲ್ ಲೈಕ್ನೂ ಒತ್ತಿರಿ. ಓಕೆ ಬಾಯ್.